ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಹಾಗೆಯೇ ಮೆಕಾಯ್ ಹೋಮ್ ಅಪ್ಲಯನ್ಸಸ್ ಆ್ಯಂಡ್ ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ಸೊ ಪ್ರತಿನಿತ್ಯವೂ ರುಚಿಕರವಾದಂಥ ಖಾದ್ಯಗಳು ನಮ್ಮ ಈ ಒಂದು ಅಡುಗೆ ಮನೆಯಲ್ಲಿ ಅದರ ಒಂದು ಘಮ ಕೂಡ ಹೊರಹೊಮ್ಮುತ್ತೆ. ಅದೇ ರೀತಿ ಇವತ್ತಿನ ಈ ಸಂಚಿಕೆಯಲ್ಲೂ ಕೂಡ ರುಚಿಕರವಾದಂಥ ಹಾಗೆಯೇ ಸ್ವಾದಿಷ್ಟಭರಿತವಾದಂಥ ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀದೇವಿಯವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಫಸ್ಟ್ ಟೈಮ್ ನಮ್ಮ ಒಂದು ಕಿಚನ್ಗೆ ಬಂದಿದ್ದೀರಿ. ಏನು ಮಾಡ್ಕೊಂಡಿದ್ದೀರಿ ತಾವು? ನಾನು ಯೋಗ ಶಿಕ್ಷಕಿಯಾಗಿದ್ದೇನೆ, ಮತ್ತೆ ಫ್ಯಾಷನ್ ಡಿಸೈನಿಂಗ್ ಕಲಿತು ಟೈಲರಿಂಗ್ ಎಲ್ಲ ಮಾಡ್ತಿದ್ದೇನೆ. ಸಾರಿಗೆ ಕುಚ್ಚು ಹಾಕುದು ಎಲ್ಲ ಹಾಬೀಸ್ ಉಂಟು. ಕಾಲೇಜ್ ಡೇಸ್ ಅಲ್ಲಿ ಸ್ಪೋರ್ಟ್ಸ್ ಪ್ಲೇಯರ್ ಆಗಿದ್ದೆ. ಸಕಲ ಕಲಾ ವಲ್ಲಭೆ. ಸೊ ಎಲ್ಲದರಲ್ಲೂ ಒಟ್ಟಿಗೆ. ಓಕೆ. ಸೊ ಅಡಿಗೆಯಲ್ಲೂ ಕೂಡ ಪರಿಣತಿ. ಅಡಿಗೆಯಲ್ಲಿ ಸಹ ನನಗೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಉಂಟು. ಆದ್ರೆ ಇದು ಫಸ್ಟ್ ಟೈಮ್ ಅಲ್ಲ, ಹೇಗೆ ಅಂತ ಗೊತ್ತಿಲ್ಲ, ಎಕ್ಸೈಟ್ಮೆಂಟ್ ಉಂಟು, ನೋಡೋಣ ಹೇಗಿರುತ್ತೆ ಅಂತ ಹೇಳಿ. ಸೊ ಯಾವ ಅಡಿಗೆ ಹೇಳ್ಕೊಡ್ತಾ ಇದ್ದೀರಿ ನಮ್ಗೆ? ಇವತ್ತು ನಾನು ಕ್ಯಾರೆಟ್ ಮತ್ತೆ ವಿಟಮಿನ್ ಸೊಪ್ಪು, ಎಲೆಮುರಿ ಸೊಪ್ಪು ಅದೆಲ್ಲ ಹಾಕಿ ಎಲ್ಲ ಮಿಕ್ಸ್, ಏನ್ ಬೇಕಾದ್ರೆ ಹಾಕ್ಬೋದು ವೆಜಿಟೇಬಲ್. ಎಲೆಮುರಿ ಸೊಪ್ಪು ನಾನು ತೋರಿಸ್ತೇನೆ ಮ್ಯಾಮ್. ಓಕೆ. ಅದು ಹಾಕಿ ಒಂದು ಉತ್ತಪ್ಪ ಮಾಡ್ತಾ ಇದ್ದೀರಿ. ಉತ್ತಪ್ಪ ಮತ್ತೆ ಒಂದು ಲೆಮನ್ ಶೇಕ್, ಲೆಮನ್ ಮಿಲ್ಕ್ ಶೇಕ್ ಅಲ್ಲ, ಲೆಮನ್ ಶೇಕ್. ಅದು ಕುಡಿದ್ರೆ ಉಂಟಲ್ಲ, ನೀವಂತೂ ಅಷ್ಟು ತೃಪ್ತಿ ಆಗ್ತದೆ, ಅಷ್ಟು ಒಳ್ಳೆ ಆಗ್ತದೆ. ಯಾರಾದ್ರೂ ಗೆಸ್ಟ್ ಬರುವಾಗೆಲ್ಲ ಕೊಟ್ಟರೆ ಉಂಟಲ್ಲ, ಅವರು ಬಹಳ ಹೊಗಳ್ತಾರೆ ನಿಮ್ಮನ್ನು. ಹಾಗೆ. ಓಕೆ, ನೋಡೋಣ ಹಾಗಾದ್ರೆ ಹೇಗಿರುತ್ತೆ. ಸೊ ಸಮ್ಮರ್ ಸೀಸನ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಒಳ್ಳೇದು ಅಲ್ವಾ? ಸರಿ, ಕಿಚನ್ಗೆ ಹೋಗೋಣ. ಓಕೆ ಬನ್ನಿ. ಸರಿ ಮೇಡಮ್, ಹಾಗಾದ್ರೆ ಫಸ್ಟ್ ಈಗ ನಮ್ಗೆ ಯಾವುದು, ಉತ್ತಪ್ಪ ಅಥವಾ ಜ್ಯೂಸಾ? ಉತ್ತಪ್ಪ ಮಾಡ್ತೇವೆ. ಉತ್ತಪ್ಪ. ಸರಿ. ಸೊ ಹೇಗೆ ಸ್ಟಾರ್ಟ್ ಮಾಡೋದು? ಬ್ಯಾಟರಿಗೆ ಇದು ಕಟ್ಸಂಬರ ಅಕ್ಕಿ 1 ಕಪ್. ಆಲ್ರೆಡಿ ಬ್ಯಾಟರ್ ರೆಡಿ ಮಾಡಿ ತಂದಿದ್ದೇನೆ. ಇದು ಕಟ್ಸಂಬರ ಅಕ್ಕಿ. ಅದ ನಂತರ ಇದು ಕಟ್ಸಂಬರ ಅಕ್ಕಿ 1 ಕಪ್ ಹಾಕಿದ್ರೆ ಅದ್ರ ಹಾಫ್ ಬೆಳ್ತಿಗೆ ಅಕ್ಕಿ, ದೋಸೆ ಅಕ್ಕಿ. ನಂತರ ಅದಕ್ಕೆ ಕಾಲು ಉದ್ದಿನ ಬೇಳೆ. ಓಕೆ. ನಾವು ಯೂಶುವಲಿ ದೋಸೆಗೆಲ್ಲ ಹೇಗೆ ಮಾಡ್ತೇವೆ ಹಾಗೆ, ಆದ್ರೆ ಇದಕ್ಕೆ ಉದ್ದಿನ ಬೇಳೆ ಕಡಿಮೆ. ಇದೊಂದು ಉತ್ತಪ್ಪ ಅಲ್ವಾ, ಹಾಗೆ. ಮತ್ತೆ ಕಟ್ಸಂಬರ ಅಲ್ಲ, ಅದು ಬೇಗ ಸಾಫ್ಟ್ ಆಗ್ತದೆ. ಓಕೆ. ಉದ್ದಿನ ಬೇಳೆ ಕಮ್ಮಿ ಇದಕ್ಕೆ, ಯೂಶುವಲಿ ಇಲ್ಲಾದ್ರೆ ಉದ್ದಿನ ಬೇಳೆ ಸ್ವಲ್ಪ ಜಾಸ್ತಿ ಹಾಕೊಳ್ತೇವೆ, ಇದಕ್ಕೆ ಸ್ವಲ್ಪ ಕಡಿಮೆ. ಇದಿಷ್ಟನ್ನು ನೆನೆಸಿಡ್ಬೇಕು, ಸೋಪ್ ಮಾಡ್ಬೇಕು ಒಂದು 3 to 4 hours. ಹೀಗೆ ನಾನೊಂದು 3 o'clock ಹಾಕಿ ರಾತ್ರಿ ಕಡ್ದಿಟ್ಟಿದ್ದೇನೆ. ಅದು ಬ್ಯಾಟರ್ ಪರ್ಮೆಂಟೇಷನ್ ಆಗ್ಬೇಕಲ್ಲ, ಹಾಗೆ. ಅದ ನಂತರ ಹೀಗೆ ಗ್ರೈಂಡ್ ಮಾಡ್ಬೇಕು ಫೈನ್ ಆಗಿ. ಓಕೆ. ಒಟ್ಟಲ್ಲಿ ಅಂದ್ರೆ ಎಲ್ಲ ಒಟ್ಟಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಒಟ್ಟಿಗೆ ಹಾಕಿ ಸಣ್ಣ ನೈಸ್ ರುಬ್ಬೇಕು ಅಷ್ಟೇ. ಈ ಉದ್ದಿನ ದೋಸೆದು ಹಿಟ್ಟಿನ ಅದಕ್ಕೆ ಬರ್ಬೇಕು. ಉದ್ದಿನ ದೋಸೆ ಅದಕ್ಕೆ ಸ್ವಲ್ಪ ತಿಕ್ಕಿದ್ರೆ ಪರವಾಗಿಲ್ಲ, ಜಾಸ್ತಿ ತೆಳುವಾಗಬಾರ್ದು. ಅದಂದ್ರೆ 1 ಸ್ಪೂನ್ ಹೀಗೆ ಹಾಕುದಲ್ಲ ಮೇಲೆ, ಸ್ವಲ್ಪ ತಿಕ್ಕಿದ್ರೆ ಒಳ್ಳೆ ಆಗ್ತದೆ. ಅದ ನಂತರ ಸೊಪ್ಪು, ಯಾವುದೇ ಸೊಪ್ಪು ಯೂಸ್ ಮಾಡ್ಬೋದು. ನಾನು ಇದ್ರಲ್ಲಿ ವಿಟಮಿನ್ ಸೊಪ್ಪು ಅಂದ್ರೆ ಎಲ್ಲರಿಗೂ ಗೊತ್ತಿರ್ತದೆ ಮೋಸ್ಟ್ಲಿ. ಈ ತರ ಲೀಫ್, ಇದನ್ನು ಚಂದ ಮಾಡಿ ತೊಳಿಬೇಕು ಮಾತ್ರ. ಅಡಿಯಲ್ಲೆಲ್ಲ ವೈಟ್ ಪ್ಯಾಚಸ್ ತರ ಮತ್ತೆ ಹುಳ ಎಲ್ಲ ಜಾಸ್ತಿ ಇರ್ತದೆ ಇದರಲ್ಲಿ. ವೈಟ್ ಇದು ಗ್ರೀನರಿ ಸೊಪ್ಪು ಅಂತ ಹೇಳಿದ್ರೆ ಕೂಡ ಅದರಲ್ಲಿ ಹುಳ ಇರ್ತದೆ. ಮತ್ತೆ ಇದೊಂದು ಎಲೆಮುರಿ ಸೊಪ್ಪು ಅಂತ ಹೇಳಿ, ಇದು ದೇಹಕ್ಕೆ ಭಾರಿ ತಂಪು. ಇದು ಜಾಸ್ತಿ ಅಂದ್ರೆ ಏನಿದು? ಅದೊಂದು ನಮ್ಮ ಮನೇಲಿ ಉಂಟು ಮ್ಯಾಮ್, ಇದು ನನಗೆ ಆಂಟಿ ಕೊಟ್ಟಿದ್ದು. ಅವರ ಮನೇಲಿ ಸಹ ಉಂಟು, ಅದು ಈಗ ಇಲ್ಲ. ಅದೊಂಥರ ಚೂ ಸ್ಮೆಲ್ ಉಂಟು, ಎಲೆಮುರಿ ಸೊಪ್ಪು ಅಂತ ಹೇಳ್ತಾರೆ. ಮತ್ತೆ ಬೇರೆ ಸ್ಮೆಲ್ ಬರ್ತಾ ಇಲ್ಲ. ಹೌದು, ಅದು ಹೀಗೆ ಮಾಡುವಾಗ ಬರ್ತದೆ ನೋಡಿ, ಹೀಗೆ ಮಾಡುವಾಗ ಸ್ಮೆಲ್ ಬರ್ತದೆ ನೋಡಿ. ಇದು ಎಲೆಮುರಿ ಸೊಪ್ಪು ಅಂತ ಹೇಳಿ, ಇದು ತುಂಬಾ ದೇಹಕ್ಕೆ ತಂಪು. ಹಾಗೆ ಇದು ಹಾಕಿದ್ದೇನೆ 2. ಮತ್ತೆ ಕೊತ್ತಂಬರಿ ಸೊಪ್ಪು, ಮಿಂಟ್, ಮತ್ತೆ ಕ್ಯಾರೆಟ್, ನೀರುಳ್ಳಿ,
ಮತ್ತೆ ಇದು ನೋಡಿ ದಾಸವಾಳ, ತೆಳು ದಾಸವಾಳ ಉಂಟಲ್ಲ ಕೂಡ ಹೂವು, ಹೌದು ಅದು ಒಳ್ಳೆ ಆಗ್ತದೆ. ತಂಬಳಿ ಎಲ್ಲ ಮಾಡ್ತಾರೆ ನೋಡಿ ಬ್ರಾಹ್ಮಿಣ್ಸ್ ಅಲ್ಲಿ, ಹಾಗೆ ಇದನ್ನು ಚಿಕ್ಕ ಚಿಕ್ಕ ಕಟ್ ಮಾಡಿ ಎಷ್ಟು ಸ್ಲೈಸ್ ಆಗ್ತದೆ ಅಷ್ಟು. ಯಾವ ಹೂ ಸಹ ಆಗ್ತದೆ, ಆದ್ರೆ ಸಿಂಗಲ್ ಎಸೆಳೆದು ಒಳ್ಳೇದು. ಅದನ್ನು ಹಾಕಿ ಕಟ್ ಮಾಡಿದ್ದೇನೆ. ಮತ್ತೆ ಕ್ಯಾರೆಟ್, ನೀರುಳ್ಳಿ, ಕಾಯಿಮೆಣಸು, ಶುಂಠಿ, ಇದಕ್ಕೆ ಯಾವುದನ್ನು ಆಡ್ ಮಾಡ್ಬೋದು, ಅದು ಅವರವರ ಚಾಯ್ಸ್. ನಾನು ಇಷ್ಟೆಲ್ಲ ಹಾಕಿದ್ದೇನೆ ಅದಕ್ಕೆ. ಮತ್ತೆ ಸಬ್ಬಸಿಗೆ ಅದೆಲ್ಲ ಹಾಕ್ಬೋದು, ಪಾಲಕ್ ಸಹ ಹಾಕ್ಬೋದು, ನಾನು ಟ್ರೈ ಮಾಡ್ಲಿಲ್ಲ. ಅದನ್ನ ಹಾಕಿ ಈಗ ಅದರಲ್ಲಿ ಎಷ್ಟು ಕ್ಯಾರೆಟ್ ಇದೆ, ಈರುಳ್ಳಿ ಇದೆ, ಈರುಳ್ಳಿ ದಂಟಿದೆ, ದಾಸವಾಳ ಇದೆ, ಮಿಂಟ್ ಇದೆ, ಕೊತ್ತಂಬರಿ ಸೊಪ್ಪು ಇದೆ, ಕರಿಬೇವಿದೆ, ಆಮೇಲೆ ಎಲೆಮುರಿ ಸೊಪ್ಪು, ವಿಟಮಿನ್ ಸೊಪ್ಪು, ಹೋಗೋಣ. ಎಷ್ಟು ಸಾಕ್ಬೋದು, ಅದು ಕ್ವಾಂಟಿಟಿ ಏನಿಲ್ಲ, ಒಂದು ಅಂದಾಜಲ್ಲಿ ಹಾಕ್ಲಿಕ್ಕೆ ಅಷ್ಟೇ. ಸರಿ. ಹೂವು ಈ ತರ ಅದ್ರಲ್ಲೂ ದಾಸವಾಳ ಇಲ್ಲ ಲೋಳೆ ಬರುದಿಲ್ಲ. ದಾಸವಾಳ ಇದು ಮಾಡ್ತಾರಲ್ಲ, ತಂಬಳಿ ಎಲ್ಲ ಮಾಡ್ತಾರಲ್ಲ, ಏನಾಗುದಿಲ್ಲ. ಅದು ಸಿಂಗಲ್ ಎಸೆದ್ರೆ ಒಳ್ಳೇದು. ದಪ್ಪ ನಾವೀಗ ಫ್ರೆಶ್ ಹೂ ಸಿಗ್ಲಿಲ್ಲ ಇದ್ರೆ ದೇವರಿಗೆ ಇಟ್ಟಿರ್ತೇವಲ್ಲ, ಅದನ್ನು ಚಂದ ಮಾಡಿ ತೊಳೆದು ಅದನ್ನು ಯೂಸ್ ಮಾಡಿದ್ರು ಆಗ್ತದೆ. ನಾನು ಫ್ರೆಶ್ ತಗೊಂಡ್ ಬಂದಿದ್ದೇನೆ ಮಾತ್ರ. ಸರಿ, ನೆಕ್ಸ್ಟ್ ಅದನ್ನು ಈಗ ಬ್ಯಾಟ್ರ್ ಆಗಿದೆ ಅಲ್ಲ, ಈಗ ಸ್ಟವ್ ಹಚ್ಚಿ ಮ್ಯಾಮ್. ಸೊ ಗ್ಯಾಸ್ ಆನ್. ಏನು ಪ್ಯಾನ್ ಅಲ್ಲ, ಒಂದು ಬಣಲಿದ್ರೆ ಒಳ್ಳೇದು, ಯಾವ್ದಿದೆ ಅದು ಯೂಸ್ ಮಾಡಿ. ಓಕೆ. ಸೊ ಪ್ಯಾನ್, ಇದಕ್ಕೆ ಏನು ಆಯಿಲ್ ಹಾಕ್ಬೇಕಾ ಹೇಗೆ? ಆಯಿಲ್ ಹಾಕಿ, ಸ್ವಲ್ಪ ಹಾಕಿ, ಜಾಸ್ತಿ ಬೇಡ, ನೋಡ್ಕೊಳ್ಳಿ. ಸೊ ನಮ್ಮ ಕಿಚನ್ ಅಲ್ಲಿ ಬಳಸುವಂತದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಅಂಡ್ ಕೊಲೆಸ್ಟ್ರಾಲ್ ಫ್ರೀ ಅಲ್ಲ. ಹಾಕ್ಬೋದಾ? ಸಾಕಾ? ಸ್ವಲ್ಪ ಸ್ಪ್ರೆಡ್ ಆಗ್ಬೇಕಿದು. ಇದು ಆಕ್ಚುಲಿ ಇದು ಬ್ಯಾಟ್ರಿಗೆ ಉಪ್ಪು ಮಾರನೇ ದಿವಸ ಹಾಕ್ಬೇಕು, ಇಲ್ಲದ್ರೆ ಹುಳಿ ಬರುವ ಚಾನ್ಸಸ್ ಇದೆ. ನಾನು ಅದಕ್ಕೆ ಇದು ಬ್ಯಾಟ್ರ್ ಆದ್ಮೇಲೆ ಉಪ್ಪು ಹಾಕುದು, ಬೆಳಿಗ್ಗೆ ಹಾಕುದು. ಓಕೆ. ಸೊ ಸ್ವಲ್ಪ ಉಪ್ಪು ಹಾಕೊಳ್ಬೇಕಾಗುತ್ತೆ. ಓಕೆ. ಬಟ್ ಇದು ಉದ್ದಿನ ದೋಸೆ ಹಿಟ್ಟಿಗಿಂತ ಇನ್ನೂ ತೆಳು ಇದೆ ಅನ್ಸುತ್ತಲ್ಲ? ಇಲ್ಲ, ಸ್ವಲ್ಪ ದಪ್ಪ ಉಂಟು. ಈಗ ಬಿಸಿ ಎಣ್ಣೆ ಬಿಸಿ ಆಗುವಾಗ ಇದು ಮಿಕ್ಸ್ ಮಾಡಿದ್ದೇವಲ್ಲ, ಎಲ್ಲ ಕಟ್ ಮಾಡಿದ್ದನ್ನು ಹಾಕಬೇಕು. ಒಂದು ಅಂದಾಜಲ್ಲಿ ಹಾಕುದು, ಎಷ್ಟು ಬೇಕು ಅಷ್ಟು ಹಾಕ್ಬೋದು. ಅದರ ನಂತರ ಇದು ಬ್ಯಾಟರ್ನ ಹಾಕಬೇಕು. ಅದು ಅದರೊಟ್ಟಿಗೆ ಕಲ್ಸ್ಕೊಂಡು ಹಾಕುವಾಗಿಲ್ವಾ? ಇಲ್ಲ, ಕಲಸೆ ಹಾಕಿದ್ರೆ ಅದೇ ಹೇಳಿದೆ ನಾನು, ಬಣಲೆಯಲ್ಲಿ ಮಾಡಿದ್ರೆ ಒಳ್ಳೆ ಆಗ್ತದೆ. ಇದು ಸ್ವಲ್ಪ ಅಗಲ ಬರ್ತದಲ್ಲ, ದೋಸೆ ತರ ಬರ್ತದೆ. ಇಲ್ಲದ್ರೆ ಅದು ರೌಂಡ್ ಉತ್ತಪ್ಪ ಅಂದ್ರೆ ಉತ್ತಪ್ಪವೇ ಆಗಿ ಬರ್ತದೆ. ಈಗ ಮುಚ್ಚಿ ಮ್ಯಾಮ್. ಬೆಂದಿದೆ ನೋಡಿ, ತೆಗೆದ. ಅದು ಹೇಗೆ ತಿರುಗಿಸಿ ಹಾಕ್ಬೇಕು? ತಿರುಗಿಸಿ ಹಾಕ್ಬೇಕು. ಸ್ವಲ್ಪ ಅದು ಎಲ್ಲ ವೈಟ್ ಆಗುವಾಗ ಅದು ಬೆಂದಾಗಿ ಕಾಣ್ತದಲ್ವಾ, ಆಮೇಲೆ ತಿರುಗಿಸಿ. ನಾವು ಈ ಈರುಳ್ಳಿ ದೋಸೆ ಎಲ್ಲ ಮಾಡ್ತೇವಲ್ಲ, ಅದೇ ಟೈಪ್ ಬರುತ್ತೆ. ಇದು ನಾನೇ ಹೆಸರು ಕೊಟ್ಟಿದ್ದು ಮ್ಯಾಮ್, ಇದು ನಂದು ಓನ್ ರೆಸಿಪಿ. ತುಂಬಾ ಟೇಸ್ಟಿ, ಹೆಲ್ದಿ ವೈಸ್. ಹೆಸರೇನು ಇದ್ರದ್ದು? ಇದು ಅಂದ್ರೆ ಮಿಕ್ಸ್ಡ್ ವೆಜಿಟೇಬಲ್ಸ್ ಉತ್ತಪ್ಪ. ಆನಿಯನ್ ಸೊಪ್ಪು ಯಾವ್ದು ಸಾಕ್ಬೋದು, ಆನಿಯನ್ ಎಲ್ಲ ಹಾಕಿ, ಕ್ಯಾರೆಟ್ ಎಲ್ಲ ಹಾಕಿ, ಒಳ್ಳೆ ಮಕ್ಕಳಿಗೆಲ್ಲ ತುಂಬಾ ಹೆಲ್ದಿ. ಅದು ಎಲ್ಲ ವಿಟಮಿನ್ಸ್, ಮಿನರಲ್ಸ್ ಎಲ್ಲ ಈಸಿ ಆಗ್ತದೆ ನೋಡಿ. ಕಲರ್ಫುಲ್ ಆಗಿ ಇಲ್ದಿದ್ರು ಇದೊಂದು ಎರಡಿದ್ರೆ ಸಾಕಾಗುತ್ತೆ. ಬಟ್ ಮಧ್ಯದಲ್ಲಿ ಆತರ ಹಾಕೋ ಬದಲು ಇಲ್ಲ ಮಿಕ್ಸ್ ಮಾಡಿ ಅದೇನು ಗೊತ್ತುಂಟ ಮ್ಯಾಮ್, ಅದು ಆಕ್ಚುಲಿ ಬಣಲೆಯಲ್ಲಿ ಮಾಡ್ಲಿಕ್ಕೆ. ಆಗ ಅದು ನಿಮಗೆ ಆಯಿಲ್ ಸಾಕ್ಬೋದು, ಗೀ ಸಾಕ್ಬೋದು. ಅದು ಏನ್ ಗೊತ್ತಿದೆ, ನೀರುಳ್ಳಿ ಅಲ್ಲಿ ಹಾಕುವಾಗ ಅದು ಅದ್ರದ್ದು ಗಮವೇ ಬೇರೆ. ಅದು ಅರಮ ಉಂಟಲ್ಲ, ಮೂಗಿಗೆ ಬಡಿತದೆ. ಇದು ದೋಸೆ ಆಗುವಾಗ ಅದು ಡ್ರೈ ಇದಾಗುದಿಲ್ಲ, ಅಷ್ಟು ಕ್ರಿಸ್ಪಿನೆಸ್ ಇರುದಿಲ್ಲ. ಇದಂದ್ರೆ ಮಿಕ್ಸ್ ಇಲ್ಲೇ ಬರ್ತದೆ ನೋಡಿ, ಅದು ಒಳ್ಳೆ ಡ್ರೈ ಆಗ್ತದೆ, ಒಳ್ಳೆ ಟೇಸ್ಟ್ ಕೊಡ್ತದೆ. ಅದು ನೀರುಳ್ಳಿ ಹಾಕೋದ್ರಿಂದ ಹಾಗೆ. ಆನಿಯನ್ ಎಲ್ಲ ತುಂಬಾ ಸ್ಮೆಲ್ ಅಲ್ಲ ಫ್ರೈ ಆಗುವಾಗ. ಸೊ ಈರುಳ್ಳಿ ದಂಟು ಕೂಡ ಹಾಕಿದಿರ ಇದಕ್ಕೆ? ಈಗ ಅದಕ್ಕೆ ಸ್ವಲ್ಪ ಗೀ ಹಾಕುವ. ಈಗ ಸ್ವಲ್ಪ ಗೀ ಹಾಕಿ, ಯಾವಾಗ ಸಹ ಹಾಕ್ಬೋದು, ಆದ್ರೆ ನಾನು ಹೀಗೆ ಹಾಕಿರೋದು ಪ್ಲೇಟಿಗೆಲ್ಲ ಹಿಡಿದಿಲ್ಲಲ್ಲ. ನಮ್ಮ ಮನೆಯಲ್ಲಿ 15 ಡೇಸ್ಗೊಮ್ಮೆ ಇದು ಇರ್ತದೆ. ಮಕ್ಕಳಿಗೆಲ್ಲ ತುಂಬಾ ಇಷ್ಟ. ಬೆಂದಿತ್ತು. ಇನ್ನೊಂದು ಹಾಕಿಯಾ? ಆಯಿಲ್ ಹಾಕಿ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಸಾಕು ಅನ್ಸುತ್ತಲ್ಲ? ಸಾಕು. ಅಂದ್ರೆ ಒಮ್ಮೆ ಹಾಕಿದೆ ಅಲ್ಲ, ಆಯಿಲ್ ಎಲ್ಲ ಎಷ್ಟು ಕಡಿಮೆ ಯೂಸ್ ಮಾಡಿದಷ್ಟು ಒಳ್ಳೇದು. ಆದ್ರೆ ನಿಮ್ದು ಇದು ಒಳ್ಳೆ ಆಯಿಲ್ ಅಲ್ವಾ, ಹಾಗಾಗಿ ಸ್ವಲ್ಪ ಜಾಸ್ತಿ ಹಾಕಿದೆ. ಇದು ಅಗಲ ಹಾಕ್ಬೇಕಂತಿಲ್ಲ ನೋಡಿ,
ಇದ್ರೆ ಸ್ವಲ್ಪ ಇಲ್ಲೇ ಹಾಕಿದ್ರೆ ಅದ್ರದ್ದು ಅರೋಮಾ ಒಳ್ಳೆ ಬರ್ತದೆ. ಹೌದು, ಸ್ವಲ್ಪ ಬೆಂದಿದೆ. ಓಕೆ, ಇನ್ನು ತಿರುಗಿಸಿ ಹಾಕೋದು ತುಂಬಾ ಈಸಿ ಮ್ಯಾಮ್, ಬೇಗ ಆಗ್ತದೆ ಮತ್ತೆ. ಬಟ್ ಇದು ಬಿಸಿ ಬಿಸಿ ತಿನ್ನೋದಕ್ಕೆ ಚೆನ್ನಾಗಿ. ಬಿಸಿ ಬಿಸಿ ಇಲ್ಲ, ತಣ್ಣಗಾದ್ರೆ ಸಹ ಏನಾಗುದಿಲ್ಲ. ಅದೇ ಬಿಸಿ ಬಿಸಿ ಇದು ಬಿಸಿ ಬಿಸಿ ಆಗ್ತದೆ ನಾವು ಮಾಡುವಾಗ. ಒಂದೊಂದೇ ಮಾಡಿ ಮಾಡಿ ಬಡಿಸಿದಕ್ಕೆ ಒಳ್ಳೆ ಆಗ್ತದೆ. ಸೊ ಇದಕ್ಕೆ ಏನಾದ್ರೂ ಬೇರೆ ಜೊತೆಗೆ ಬೇಕಾ ನಂಚ್ಕೊಂಡು ತಿನ್ನೋದಕ್ಕೆ? ನಂಚ್ಕೊಂಡು ತಿನ್ಲಿಕ್ಕೆ ಬೇಕು ವಿಟಮಿನ್ ಸೊಪ್ಪು ಚಟ್ನಿ, ಇಲ್ಲದೆ ಕೇಪುಳ ಹೂದು, ವೆರೈಟಿ ಯಾವ್ದು ಚಟ್ನಿ ಸಹ ಆಗ್ತದೆ. ಕಾಯಿ ಚಟ್ನಿ ಕರಿ ಸಹ ಆಗ್ತದೆ, ಯಾವ್ದು ಸಹ ಒಳ್ಳೇದಾಗ್ತದೆ ಕಾಂಬಿನೇಷನ್. ಇದಾಯ್ತಾ? ಆಯ್ತು, ತೆಗಿಯೋದಾ? ಸೊ ಇಟ್ಸ್ ರೆಡಿ. ವಿಟಮಿನ್ ಸೊಪ್ಪು ಉತ್ತಪ್ಪ ರೆಡಿ. ಅದರ ಕಾಂಬಿನೇಷನ್ಗೆ ವಿಟಮಿನ್ ಸೊಪ್ಪು ಚಟ್ನಿ. ಇದೀಗ ವಿಟಮಿನ್ ಸೊಪ್ಪು ಚಟ್ನಿ. ಥ್ಯಾಂಕ್ ಯು ಸೋ ಮಚ್. ಬಟ್ ನೋಡುವಾಗ ತಕ್ಷಣಕ್ಕೆ ಅದು ಪುದೀನಾ ಚಟ್ನಿ ತರ ಕಾಣ್ತಾ ಇದೆ. ಹೌದು, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಮಿಕ್ಸ್ಡ್ ವೆಜಿಟೇಬಲ್ ಉತ್ತಪ್ಪ ವಿತ್ ವಿಟಮಿನ್ ಸೊಪ್ಪಿನ ಚಟ್ನಿ ತಯಾರಾಗಿದೆ, ಬಿಸಿ ಬಿಸಿಯಾಗಿದೆ. ಸೊ ಮಧ್ಯಾಹ್ನದ ಊಟಕ್ಕಂತೂ ತುಂಬ ಚೆನ್ನಾಗಿದೆ ಈಗ. ಬಟ್ ಇದನ್ನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಕೂಡ ಮಾಡ್ಕೊಳ್ಬಹುದು. ಸೊ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಮಿಕ್ಸ್ಡ್ ವೆಜ್ ಉತ್ತಪ್ಪ ತಯಾರಿಸೋ ವಿಧಾನ. ಮೊದಲಿಗೆ ಕುಚಲಕ್ಕಿ 1 ಕಪ್ನಷ್ಟು, ಅರ್ಧ ಕಪ್ ಬೆಳ್ತಿಗೆ ಅಕ್ಕಿ, ಅರ್ಧ ಕಪ್ ಉದ್ದಿನ ಬೇಳೆಯನ್ನು 3 ರಿಂದ 4 ಗಂಟೆಗಳ ಕಾಲ ನೆನೆಸಿ ರುಬ್ಬಿಕೊಂಡು 8 ಗಂಟೆಗಳ ಕಾಲ ನೆನೆಯಲು ಇಡಿ. ನಂತರ ಸಣ್ಣಗೆ ಹೆಚ್ಚಿದ ವಿಟಮಿನ್ ಸೊಪ್ಪು, ಎಲೆಬುರಿ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಪುದೀನಾ ಸೊಪ್ಪು, ಕ್ಯಾರೆಟ್ ತುರಿ, ದಾಸವಾಳದ ಹೂ, ಈರುಳ್ಳಿ ಹಾಗೂ ಹಸಿಮೆಣಸು ಎಲ್ಲವನ್ನು ಸಣ್ಣಗೆ ಹೆಚ್ಚಿಕೊಳ್ಳಿ. ಆನಂತರ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ತವಾದ ಮಧ್ಯದಲ್ಲಿ ಹೆಚ್ಚಿದ ಸೊಪ್ಪುಗಳ ಮಿಶ್ರಣವನ್ನು ಹಾಕಿ ಮೇಲಿನಿಂದ ದೋಸೆ ಹುಯ್ದು 2 ಕಡೆ ಕಾಯಿಸಿಕೊಳ್ಳಿ. ಕೊನೆಯಲ್ಲಿ ಮೇಲಿನಿಂದ ತುಪ್ಪ ಹಾಕಿ ಕಾಯಿಸಿ. ಈಗ ಬಿಸಿ ಬಿಸಿಯಾದ ಮಿಕ್ಸ್ಡ್ ವೆಜ್ ಉತ್ತಪ್ಪ ಚಟ್ನಿಯೊಂದಿಗೆ ಸವಿಯಲು ಬಲು ರುಚಿ. ಬಿಸಿ ಬಿಸಿ ಉತ್ತಪ್ಪ ತಯಾರಾಗಿದೆ. ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಏನೋ ಜ್ಯೂಸ್ ಅಂತ ಹೇಳಿದರು. ಸೊ ಜ್ಯೂಸ ಶೇಕ್ಸ ಏನೋ ಹೇಳಿದರು. ಸೊ ಅದಕ್ಕೆಲ್ಲ ತಯಾರು ಮಾಡ್ಕೊಳ್ಳೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷಸ್, ಲವ್ಮಾರ್ಕ್ ಬ್ಯೂಟಿ ಸೋಪ್, ಸತ್ಯನಾಥ್ ಸ್ಟೋರ್ಸ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಹಾಗೆಯೇ ವಿಸ್ಮಯ ವಾಟರ್ ಪಾರ್ಕ್ ಕಣ್ಣೂರು. ಸೊ ಬಿಸಿ ಬಿಸಿ ಉತ್ತಪ್ಪ ತಯಾರಾಗಿದೆ. ನೆಕ್ಸ್ಟ್ ರೆಸಿಪಿ ಸಮ್ ಶೇಕ್ಸ್. ಯಾವ ಶೇಕ್ಸ್ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವುದೋ ಶೇಕ್ಸ್ ಹೇಳಿ. ಹೆಲ್ದಿ ಲೆಮನ್ ಶೇಕ್. ಲೆಮನ್ ಶೇಕ್. ಸೊ ಲೆಮನಲ್ಲಿ ಜಾಸ್ತಿ ಲೆಮನೇಡ್ ಮಾಡ್ತಾರೆ ಅಥವಾ ಮೊಹಿತೋ ಇದನ್ನೆಲ್ಲ ಮಾಡ್ತಾರೆ. ಸೊ ಲೆಮನ್ ಜ್ಯೂಸ್ ಕೂಡ ಇದೆ. ಸೊ ಶೇಕ್ಸ್ ಅಂದ್ರೆ ಹೇಗೆ ಅದು? ಬಟ್ ಯೂಶುವಲಿ ಶೇಕ್ಸ್ ಎಲ್ಲ ಮಿಲ್ಕ್ ಶೇಕ್ಸ್ ಹಾಕ್ಲಿಕ್ಕಿಲ್ಲ. ಇದೊಂದು ಸ್ಪೆಷಲ್ ಒಂದು ತಿಂಗ ಹಾಕಿ ಮಾಡ್ಲಿಕ್ಕೆ. ಆ ಸ್ಪೆಷಲ್ ಥಿಂಗ್ ಸೀಕ್ರೆಟ್ ರೆಸಿಪಿ. ಓಕೆ 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 ಸರಿ, ಹಾಗಾದ್ರೆ ಇವತ್ತು ನಿಮ್ಮ ಸೀಕ್ರೆಟ್ ರೆಸಿಪಿ ನಮ್ಗೆ ಹೇಳ್ಕೊಡ್ತೀರಿ. ಸೊ ಹೇಗೆ ಸ್ಟಾರ್ಟ್ ಮಾಡೋಣ? ಎಸ್. ಇದು ಲೆಮನ್ ಅನ್ನು ಜ್ಯೂಸ್ ತೆಗೆಯುವ. ಇದ್ರದ್ದು ಬೀಜ ಎಲ್ಲ ತೆಗಿಬೇಕು. ಬೀಜ ಹಾಕಿದ್ರೆ ಕೈ ಬರ್ತದಲ್ಲ. ಇದು ಕೆಲವರು ಇದು ಶಾಪ್ಸ್ ಎಲ್ಲ ಜ್ಯೂಸ್ ಸೆಂಟರ್ ಎಲ್ಲ ಫುಲ್ ಇಡೀ ಲೆಮನ್ ಹಾಕಿ ಜ್ಯೂಸ್ ಮಾಡ್ತಾರಂತೆ. ಅದು ಬಾರಿ ಹೆಲ್ದಿ. ವಿಟಮಿನ್ ಸಿ ಎಲ್ಲ ಉಂಟಲ್ಲ, ಮತ್ತೆ ಇದು ವೈಟ್ ಉಂಟಲ್ಲ ಅದು ಮಾತ್ರ ಕಹಿ ಅದ್ರೊಳಗೆ. ಇದು ಮೇಲದ ಸಿಪ್ಪೆ ಎಲ್ಲ ಯಾವ್ದು ಕಹಿ ಇಲ್ಲ. ಅದಾದ್ರೆ ಲೆಮನ್ ರಿಂಡ್ ಆದ್ರೆ ನಾವು ಯಾವ್ದಕ್ಕಾದ್ರೂ ಮೇಲೆ ಹಾಗೆ ತುರಿದು ಹಾಕಿದ್ರೆ ಒಳ್ಳೆ ಆಂಟಿ ಆಕ್ಸಿಡೆಂಟ್ ಅದೆಲ್ಲ ಉಂಟು ಅದ್ರ ವೈಟ್ ಅಲ್ಲಿ. ಅದು ಬಾರಿ ಹೆಲ್ತ್ಫುಲ್. ಓಕೆ ಓಕೆ. ನನಗೆ ಇದರ 2 ಇದು ಲೆಮನ್ ಜ್ಯೂಸ್ ತಗೊಳ್ತೇನೆ.
ಇದು ನೀವೀಗ ಶೇಕ್ಸ್ ಅಂತ ಹೇಳಿದ್ರೆ ಎಲ್ಲಾದ್ರೂ ನೋಡಿ ಕಲ್ತದ್ದ? ಹೌದು ಮ್ಯಾಮ್, ನೋಡಿ ಕಲ್ತಿದ್ದು. ಓಕೆ. ನನಗೆ ಭಾರಿ ಸರ್ಪ್ರೈಸಿಂಗ್ ಆಗಿತ್ತು. ಅದು ಮನೇಲಿ ಮಾಡಿದೆ, ತುಂಬಾ ಒಳ್ಳೆ ಟೇಸ್ಟ್, ಅಂದ್ರೆ ಅಷ್ಟು ಒಳ್ಳೆ ಬರ್ತದೆ. ಹೆಲ್ತ್ ವೈಸ್ ಒಳ್ಳೇದು, ಬಿಸಿಲಿಗೆಲ್ಲ ಸಮ್ಮರ್ ಸೀಸನ್ಗೆ ಭಾರಿ ಒಳ್ಳೇದು. ಒಂದು ಜ್ಯೂಸ್. ಬೀಜ ಬಿದ್ರೆಲ್ಲ ತೆಗಿಬೇಕು. ಅದಕ್ಕೆ ಒಂದೆರಡು ಏಲಕ್ಕಿ, ಮತ್ತೆ ನೆನೆಸಿಟ್ಟ ಗೋಡಂಬಿ, ಶುಂಠಿ, ಸ್ವಲ್ಪ ಶುಂಠಿ, ಮತ್ತೆ ಒಂದು 10 ಸ್ಪೂನ್ಸ್ ಶುಗರ್ ಹಾಕುವ. ಓಕೆ. ಎಲ್ಲ ಬ್ಲೆಂಡಿಂಗ್? ಎಲ್ಲ ಬ್ಲೆಂಡಿಂಗ್. ಏಲಕ್ಕಿ ಸಿಪ್ಪೆ ಸಹಿತ ಹಾಕಬೇಕು, ಹಾಕಿದರೆ ಒಳ್ಳೇದು. ಇದೆಲ್ಲ ಹಾಕ್ತೀವಿ. ಎಸ್. ಇದನ್ನೀಗ ಸ್ವಲ್ಪ ನೀರು ಹಾಕಿ ಬ್ಲೆಂಡ್ ಮಾಡಿ, ಮತ್ತೆ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡುವ. ನೋಡ್ಕೊಳ್ಳಿ. ಹಾಗೆ ಸ್ವಲ್ಪ ಸಾಕು. ಸ್ವಲ್ಪ ಸಾಕು ಸಾಕು ಸಾಕಲ್ಲ? ಸಾಕು ಸಾಕು. ಲೈಟ್ ಉಪ್ಪು ಸಹ ಹಾಕುವ. ಉಪ್ಪು ಹಾಕಿದರೆ ಒಂದು ಟೇಸ್ಟ್ ಬೇರೆ ಬರ್ತದೆ ಸ್ವಲ್ಪ. ಒಂದು ಪಿಂಚ್. ಓಕೆ. ಬ್ಲೆಂಡ್ ಮಾಡಿ ಬ್ಲೆಂಡ್ ಮಾಡಿ. ಸೋಸುದುಂಟಾ? ಸೋಸ್ಕೊಳ್ಬೇಕಾ? ಅಲ್ಲ, ಅದು ಬಾಯಿಗೆ ಸಿಗ್ಬಾರ್ದು ಅಂತ ಹೇಳಿದ್ರೆ ಸೋಸ್ಬೋದು. ಫೈನ್ ಪೇಸ್ಟ್ ಆಗಿದೆ, ಓಕೆ. ಬೇಡ, ಅದು ಬಾಯಿಗೆ ಸಿಕ್ಕಿದ್ರೆ ಒಂದು ಒಳ್ಳೆ ಆಗ್ತದೆ ಟೇಸ್ಟ್. ಇದಕ್ಕೆ ಈಗ ಎಷ್ಟು ಬೇಕಷ್ಟು ನೀರು ಹಾಕ್ಕೊಳ್ಬೇಕು. ಸೊ ಬೌಲ್ಗೆ ಹಾಕೊಳ್ಳೋಣ. ತಗೋ. ಒಳ್ಳೆ ಥಿಕ್ನೆಸ್ ಬಂದಿದೆ. ಹೌದು, ಥಿಕ್ನೆಸ್ ಬರ್ತದೆ. ಬೇಕಾದ್ರೆ ಸೋಸ್ಬೋದು, ಆದರೆ ಅದು ಬಾಯಿಗೆ ಸಿಗುವ ಅದರ ಟೇಸ್ಟೇ ಬೇರೆ ಆಗ್ತದೆ. ನೀರು ಬೇಕಲ್ಲ? ಹೌದು, ನೀರು ಕೊಡಿ. ಒಂದು 2 ಗ್ಲಾಸ್ ಸಾಕು. ಅದಕ್ಕೆ ಹಾಕ್ಲಾ? ಅದಕ್ಕೆ ಹಾಕಿ ತಗೋ. ಸಾಕು ಸಾಕು, ಅದಕ್ಕೆ ಹಾಕುವ. ಇಲ್ಲಿ ಇನ್ನೊಂದು ಗ್ಲಾಸ್ ಬೇಕು. ಎಷ್ಟು ಜನ ಇದ್ದಾರೆ ಅಂತ ನೋಡಿ ಹಾಗೆ ಯೂಸ್ ಮಾಡ್ಬೋದು. ಹಾಕ್ಲಾ? ಲೆಮನ್ ಸಹ ಜಾಸ್ತಿ ಯೂಸ್ ಮಾಡ್ಬೋದು. ಸ್ವಲ್ಪ ಹಾಕಿ. ಸಾಕಂತ. ಸೊ ಈಗ ಅಂತೂ ನೀವು ಹೇಳಿದ್ರೆ ಶೇಕ್ಸ್ ಅಂತ ಅನ್ಕೊಳ್ಬಹುದು. ಯಾಕಂತ ಹೇಳಿದ್ರೆ ಕಲರ್ ಆಕ್ಚುಲಿ ಇಲ್ದಿದ್ರೆ ಲೆಮನ್ ಜ್ಯೂಸ್ ಇದ್ರೆ ಬರೀ ಹಾಗೆ ಪ್ಲೇನ್ ವಾಟರ್ ತರ ಕಾಣುತ್ತೆ. ಯಾರಾದ್ರೂ ಮಿಲ್ಕ್ ಹಾಕಿದಾರೆ ನೆನೆಸ್ಬೇಕಲ್ವಾ? ಹಾಗೆ ಕಾಣ್ತಾ ಇದೆ. ಸೂಪರ್. ಲೆಮನ್ ಶೇಕ್ ರೆಡಿ. ಥ್ಯಾಂಕ್ ಯು ಸೋ ಮಚ್. ಒಂದು ನನಗೆ ಒಂದು ನಿಮಗೆ. ಸೊ ನಿಮ್ಮ ಗ್ಲಾಸ್ ಇಲ್ಲೇ ಇಡ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಬಟ್ ನೋಡ್ತಾ ಇರುವಾಗ ನಿಜವಾಗ್ಲೂ ಇದು ಹಾಲು ಹಾಕಿನೇ ಮಾಡಿದ್ದು ಅಂತ ಹೇಳ್ಬೇಕು. ಟೇಸ್ಟ್ ಹೇಗಿದೆ ಅಂತ ನಾನು ಹೇಳ್ತೇನೆ. ಬಿಕಾಸ್ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ನೀವು ಲೆಮನ್ ಶೇಕ್ಸ್ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಈಗ ಹಾಲು ಹೊಡೆಯುತ್ತೆ, ಬೇಗ ಬೇಗ ಕುಡಿಬೇಕು ಅಂತ ಅನ್ಕೊಳ್ಬೇಕು. ಎಲ್ಲರೂ ಮಾಡ್ತಾರೆ ಮ್ಯಾಮ್. ಸೂಪರ್ ಮಾಡಿ ನೋಡಿ. ಇದು ಗೋಡಂಬಿ ಹಾಕಿರೋದ್ರಿಂದ ಒಡೆಯೋದಿಲ್ವಾ? ಇಲ್ಲ, ಏನಾಗುದಿಲ್ಲ. ಓಕೆ, ತಕ್ಷಣವೇ ಮುಗಿಸ್ಬೇಕು ಅನ್ನೋ? ಇಲ್ಲ. ವೆರಿ ನೈಸ್, ಸೂಪರ್. ಥ್ಯಾಂಕ್ ಯು ಸೋ ಮಚ್. ಸೊ ಲೆಮನ್ ಶೇಕ್ಸ್ ಯಾವತ್ತಾದ್ರೂ ಕುಡ್ದಿದ್ದೀರಾ? ಇಲ್ಲ ಅಲ್ವಾ? ನಾನು ಕೂಡ ಇದು ಫಸ್ಟ್ ಟೈಮ್ ಕೇಳ್ತಾ ಇದ್ದೀನಿ. ಲೆಮನೇಡ್, ಲೆಮನ್ ಜ್ಯೂಸ್ ಇದನ್ನೆಲ್ಲ ನಾವು ಕುಡಿತೀವಿ, ಲೈಮ್ ಸೋಡಾ ಎಲ್ಲ. ಬಟ್ ದಿಸ್ ಈಸ್ ಲೆಮನ್ ಶೇಕ್ಸ್. ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಲೆಮನ್ ಶೇಕ್ಸ್ ತಯಾರಿಸೋ ವಿಧಾನ. ಮೊದಲಿಗೆ 2 ನಿಂಬೆ ರಸಕ್ಕೆ ಏಲಕ್ಕಿ, ನೆನೆಸಿದ 8 ರಿಂದ 10 ಗೋಡಂಬಿ, ಶುಂಠಿ, ಸ್ವಲ್ಪ ಸಕ್ಕರೆಗೆ ಚಿಟಿಕೆ ಉಪ್ಪು, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ಬೇಕಾಗುವಷ್ಟು ತೆಳು ಮಾಡಿಕೊಳ್ಳಿ. ಈಗ ಸವಿಯಾದ ಲೆಮನ್ ಶೇಕ್ಸ್ ರೆಡಿ. ಯಾ ಮೇಡಮ್, ಫಸ್ಟ್ ಉತ್ತಪ್ಪವ? ಇದು ಐ ಗೆಸ್ ಉತ್ತಪ್ಪ ತಗೊಳ್ಳಿ. ಸೊ ನನಗದು ಮಿಡಲ್ ಒನ್ ಬೇಕು, ಅದಕ್ಕೆ ಅದು ಹೇಗೆ ಬರುತ್ತೆ ಅಂತ. ಮಧ್ಯದಲ್ಲಿ ಬಟ್ ಹೂ ಹಾಕಿದಿರಿ, ಹಾಗಾಗಿ ನಾನು ಹೂ ತಿನ್ಬೋದಾ ಏನು ಅಂತ? ಈರುಳ್ಳಿ ದೋಸೆ ಎಲ್ಲ ತಿಂದಾಗಂತದೆ. ಇದು ಹಸಿಮೆಣಸು ಎಲ್ಲ ಹಾಕಿದ್ರೆ ಇನ್ನೂ ಚೆನ್ನಾಗಿ. ಹಾಕಿದ್ದೇನೆ. ಹೌದಾ? ಸಿಗ್ತಾ ಇಲ್ಲ.
ಇಡೀ ತಿನ್ನಿ, ಫುಲ್ ತಿನ್ನಿ. ನಮಗೆ ಖಾರ ಸಾಕಾಗುದಿಲ್ಲ ನಮಗೆ. ಹಾಗೆ ಹೌದಾ? ಅದು ಆಪ್ಷನಲ್, ಎಷ್ಟು ಬೇಕಾದ್ರೆ ಅಷ್ಟು ಹಾಕ್ಬೋದು ಮ್ಯಾಮ್. 3 ಹಾಕಿದ್ದೇನೆ. ಚಟ್ನಿ ಇದ್ರೆ ಬೆಟರ್. ಹಾಗೆ ತಿನ್ಲಿಕ್ಕೆ ಆಗೋದಿಲ್ಲ. ಅಲ್ಲ, ಯೂಶಲಿ ಇದು ಸೇಮ್ ನನಗೆ ಟೇಸ್ಟ್ ಸಿಗ್ತಾ ಇರೋದು ಈರುಳ್ಳಿ ದೋಸೆ, ಅದೇ ಟೇಸ್ಟ್ ಸಿಗ್ತಾ ಇದೆ. ಅದಕ್ಕೂ ಕೂಡ ಕ್ಯಾರೆಟ್ ಎಲ್ಲ ಹಾಕ್ತಾರೆ. ಬಟ್ ಇದರಲ್ಲಿ ಸೊಪ್ಪಿನ ಅಂಶ ಎಲ್ಲ ಜಾಸ್ತಿ ಇದೆ. ಸೊ ಹೆಲ್ತ್ಗೆ ಒಳ್ಳೇದಿರುವಂತ ಎಲ್ಲಾ ಸೊಪ್ಪನ್ನು ಕೂಡ ಹಾಕಿದ್ದೀರಿ. ಚೆನ್ನಾಗಿದೆ. ಸೊ ಇದು ಕೂಡ ವಿಟಮಿನ್ ಸೊಪ್ಪಿನ ಚಟ್ನಿ ತುಂಬಾ ಚೆನ್ನಾಗಿ ಬಂದಿದೆ. ಇದು ತುಂಬಾ ಕುತೂಹಲ. ನೋಡೋಣ. ಓಕೆ, ತೊಳಿ. ಚಿಯರ್ಸ್. ಚಿಯರ್ಸ್. ಚೆನ್ನಾಗಿದೆ. ಗೋಡಂಬಿದು ಗೊತ್ತಾಗುತ್ತಾ ಅಂತ ನಾನು ಪದೇ ಪದೇ ಕುಡಿದು ನೋಡ್ತಾ ಇದ್ದೀನಿ. ಬಟ್ ಗೊತ್ತಾಗಲ್ಲ, ಗೋಡಂಬಿ ಹಾಕಿದ್ದೀರಿ ಅಂತ ಗೊತ್ತಾಗಲ್ಲ. ತಕ್ಷಣಕ್ಕೆ ನೋಡುವಾಗ ಏನು ಇದು ನಿಂಬೆ ಹಣ್ಣಿಗೆ ಹಾಲು ಹಾಕಿ ಮಾಡಿದ್ದಾರೆ ಅಂತ. ಸೊ ಈ ಥರ ಗ್ಲಾಸಲ್ಲಿ ಕೊಟ್ಟರೆ ಇಮಿಡಿಯೇಟ್ ಕುಡಿದು ಮುಗಿಸ್ತಾರೆ ಅನ್ನೋ ಗೊತ್ತಿಲ್ಲ. ಬಟ್ ತುಂಬ ಚೆನ್ನಾಗಿದೆ. ವೆರಿ ನೈಸ್. ಆ್ಯಕ್ಚುಲಿ ಎಕ್ಸಾಕ್ಟ್ ಆಗಿ ನನಗೆ ಟೇಸ್ಟ್ ಇದು ಕುಡಿತಾ ಇರುವಾಗ ಸ್ವಲ್ಪ ಲಸಿ ಥರ ಬರ್ತಾ ಇದೆ. ಯಾಕೆಂದ್ರೆ ಸಿಹಿ ಇದೆ, ಹುಳಿ ಇದೆ, ಗೋಡಂಬಿಯ ಸಿಹಿ, ಆ ಥಿಕ್ನೆಸ್ಗೆ ಗೋಡಂಬಿ ಯೂಸ್ ಮಾಡಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿದೆ. ಆಕ್ಚುಲಿ ಇಟ್ಸ್ ವೆರಿ ಟೇಸ್ಟಿ ಆ್ಯಂಡ್ ಹೆಲ್ದಿ ಕೂಡ ಇದೆ. ಬಟ್ ಟೇಸ್ಟ್ ಮಾತ್ರ ನನಗೆ ಎಕ್ಸಾಕ್ಟ್ ಆಗಿ ಲಸಿ ಥರ ಬರ್ತದೆ. ತುಂಬ ಟೇಸ್ಟಿ ಆಗಿದೆ. ನನಗಂತೂ ಎರಡೂ ಇಷ್ಟ ಆಯಿತು. ಇದು ಒಂಥರ ಡಿಫ್ರೆಂಟ್ ಆಗಿರುವಂಥ ಒಂದು ರೆಸಿಪಿ. ಸೊ ನನಗಂತೂ ಇಷ್ಟ ಆಯ್ತು. ನಿಮ್ಗೆ ಹೇಗೆ ಅನ್ನಿಸ್ತು ನಮ್ಮ ಕಿಚನ್? ನನಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ಫಸ್ಟಿಗೆ, ಈಗ ಒಳ್ಳೆ ಖುಷಿ ಆಯ್ತು. ನೆಕ್ಸ್ಟ್ ನಿಮ್ಮೊಟ್ಟಿಗೆ ಮಾತಾಡಿ ಭಾರಿ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಸೊ ಇನ್ನಷ್ಟು ಹೊಸ ರೆಸಿಪೀಸ್ ಬಂದು ನಮ್ಗೆ ಹೇಳ್ಕೊಡ್ತಾ ಇರಿ. ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಎಲ್ಲ ಹೇಗೆ ಥಿಂಕ್ ಮಾಡ್ತೀರಾ, ಅಡುಗೆಯಲ್ಲೂ ಕೂಡ ಅದೇ ಏನಾದರೂ ಇನೋವೇಟಿವ್ ರೆಸಿಪೀಸ್ ಬಂದು ನಮಗೆ ಹೇಳ್ಕೊಡ್ತಾ ಇರಿ. ಸೊ ಒಳ್ಳೆ ರುಚಿಕರವಾದಂಥ ಆ್ಯಂಡ್ ದಿಸ್ ಇಸ್ ವೆರಿ ಇನೋವೇಟಿವ್. ಈ ಒಂದು ಇನೋವೇಟಿವ್ ರೆಸಿಪಿ ಹೇಳ್ಕೊಡೋದಕ್ಕೆ ಸನ್ ಪ್ರೀಮಿಯಂ ಇವರ ವತಿಯಿಂದ ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಬಂದ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಮತ್ತೊಮ್ಮೆ ಬರ್ತಾ ಇರಿ. ಓಕೆ, ಥ್ಯಾಂಕ್ ಯು. ಸೂಪರ್ ಆಗಿರುವಂಥ ಲೆಮನ್ ಮಿಲ್ಕ್ ಶೇಕ್ ತುಂಬ ಟೇಸ್ಟಿಯಾಗಿದೆ ಆ್ಯಂಡ್ ವೆರಿ ಇನೋವೇಟಿವ್. ಸೊ ನಾನಂತೂ ಫಸ್ಟ್ ಟೈಮ್ ಲೆಮನ್ ಮಿಲ್ಕ್ ಶೇಕ್ ಕುಡಿತಾ ಇದ್ದೀನಿ. ಇಟ್ಸ್ ನಾಟ್ ಮಿಲ್ಕ್ ಶೇಕ್, ಎಕ್ಸಾಕ್ಟ್ಲಿ ಲೆಮನ್ ಶೇಕ್ಸ್ ಅಂತ ನೀವು ಹೇಳಿ ಕೊಡಬೇಕು. ತುಂಬ ಚೆನ್ನಾಗಿದೆ. ಸೊ ಖಂಡಿತವಾಗ್ಲೂ ಇದನ್ನು ನೀವು ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮೆಕಾಯ್ ಹೋಮ್ ಅಪ್ಲಯನ್ಸಸ್, ಅ ಪ್ರಾಮಿಸ್ ಆಫ್ ಹ್ಯಾಪಿನೆಸ್. ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್, ವಿಸ್ಮಯ ವಾಟರ್ ಪಾರ್ಕ್, ಕನ್ನೂರು. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.